ಕಾಂಗ್ರೆಸ್ ಸರ್ಕಾರ ಗುತ್ತಿಗೆದಾರರಿಂದ ಕಮಿಷನ್ ಅನ್ನ ಪಡೆದುಕೊಳ್ತಾ ಇದೆ ಎಂಬ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಳೆದ 3 ತಿಂಗಳಲ್ಲಿ ನಮ್ಮ ಸರ್ಕಾರ ಯಾವುದೇ ಹೊಸ ಯೋಜನೆಯನ್ನ ಮಾಡಿಲ್ಲ. ಹೊಸ ಯೋಜನೆಗಳನ್ನ ಮಾಡಿದ್ರೆ ಮಾತ್ರ ಕಮಿಷನ್ ವಿಚಾರ ಬರುತ್ತದೆ. ಹೊಸ ಗುದ್ದಲಿ ಪೂಜೆ ಟೆಂಡರ್ ಆದ್ರೆ ಕಮಿಷನ್ ವಿಚಾರ ಬರುತ್ತದೆ. ಆನ್ ಗೋಯಿಂಗ್ ಕಾಮಗಾರಿಗಳು ನಡೀತಾ ಇರುವಾಗ ಕಮಿಷನ್ ವಿಚಾರ ಎಲ್ಲಿಂದ ಬರುತ್ತದೆ ಎಂದು ಪ್ರಶ್ನಿಸಿದ್ದಾರೆ. ಉಡುಪಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು, ನಾವು ಗುತ್ತಿಗೆದಾರರಲ್ಲಿ ಕಮಿಷನ್ ಕೇಳಿರುವ ಯಾವುದೇ ಪ್ರಕರಣಗಳು ಇಲ್ಲ ಎಂದು ಸ್ಪಷ್ಟಪಡಿಸಿದರು. ಬಿಬಿಎಂಪಿಯ ವಿಚಾರದಲ್ಲಿ ಬಂದಿರುವಂತಹ ಆರೋಪದ ಬಗ್ಗೆ ವಿಶೇಷ ತನಿಖಾ ತಂಡ ರಚನೆ ಮಾಡಲಾಗಿದೆ ಎಂದ ಅವರು, ಬೋಗಸ್ ಬಿಲ್ ಆಗಿದೆಯಾ ಎಂದು ತನಿಖಾ ತಂಡ ವಿಚಾರಣೆ ಮಾಡುತ್ತದೆ. 1 ಕಿಲೋಮೀಟರ್ ಕೆಲಸಕ್ಕೆ 10 ಕಿಲೋಮೀಟರ್ ಎಂದು ಬಿಲ್ ಕೊಟ್ಟಿದ್ದಾರೆ. ಕೇವಲ 24 ಗಂಟೆಯಲ್ಲಿ ಸ್ಯಾಂಕ್ಷನ್ ಆಗುತ್ತದೆ. ಕೆಲಸವು ಮುಗಿಯುತ್ತದೆ ಎಂದರೆ ಇದು ಸಾಧ್ಯನಾ ಎಂದು ಪ್ರಶ್ನಿಸಿದರು. ಸಮರ್ಪಕವಾಗಿ ಕೆಲಸ ಮಾಡಿದವರಿಗೆ ಸರ್ಕಾರ ಬಿಲ್ ಪಾವತಿ ಮಾಡುತ್ತದೆ ಎಂದರು. ಪಬ್ ಹೋಟೆಲ್ಗೆ ಅಬಕಾರಿ ರೈಡ್ ಆದ್ರೆ ಬಿಜೆಪಿ ಏನು ಸಂಬಂಧ? ಬಿಜೆಪಿಯವರು ಹೇಗೆ ಟಾರ್ಗೆಟ್ ಆಗ್ತಾರೆ ಬಿಡಿಸಿ ಹೇಳಿ. ಕಾಂಗ್ರೆಸ್ ಯಾರನ್ನು ಟಾರ್ಗೆಟ್ ಮಾಡಲ್ಲ. ನಾವು ಕಾನೂನು ಚೌಕಟ್ಟಿನಲ್ಲಿ ಕ್ರಮವನ್ನು ತೆಗೆದುಕೊಳ್ಳುತ್ತೇವೆ ಎಂದರು. ಬ್ರದರ್, ನಾವು ಇಲ್ಲಿಯವರೆಗೆ 3 ತಿಂಗಳಲ್ಲಿ ಆನ್ ಗೋಯಿಂಗ್ ಕೆಲಸ ಬಿಟ್ಟು ಹೊಸ ಯೋಜನೆಯನ್ನು ಒಂದು ಮಾಡಲಿಲ್ಲ. ಹೊಸ ಯೋಜನೆ ಮಾಡಿದರೆ ಕಮಿಷನ್ ವಿಚಾರ ಬರುತ್ತೆ, ನಿಜಾನಾ? ಹೊಸ ಗುದ್ದಲಿ ಪೂಜೆ ಮಾಡಿದ್ರೆ, ಹೊಸ ಟೆಂಡರ್ ಆದರೆ, ಹೊಸ ಏನೋ ಒಂದು ಯೋಜನೆ ಸ್ಯಾಂಕ್ಷನ್ ಆದರೆ ಕಮಿಷನ್ ವಿಚಾರ ಬರುತ್ತೆ. ಸೊ ಹಳೆ ಕೆಲಸಗಳೇ ಬಿ ಜೆ ಪಿ ಸರ್ಕಾರದಲ್ಲಿನೇ ಮಾಡಿ ಹೋದಂಥ ಆನ್ ಗೋಯಿಂಗ್ ವರ್ಕ್ ನಡೀತಾ ಇರುವಂಥ ಸಂದರ್ಭದಲ್ಲಿ ಕಮಿಷನ್ ಎಲ್ಲಿಂದ ಬಂತು? ಅದನ್ನು ತಾವು ತಿಳ್ಕೊಳ್ಬೇಕು. ಹೊಸ ಕೆಲಸ ಪ್ರಾರಂಭ ಆದರೆ ತಾನೇ. ಎಲ್ಲೂ ಯಾರು ಕಮಿಷನ್ ಕೇಳಿರುವಂಥ ಕ್ರಮನೇ ಇಲ್ಲ. BBMPನಲ್ಲಿ ಕೆಲವರು ಆರೋಪ ಮಾಡಿದರು. ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ತನಿಖಾ ತಂಡವನ್ನು ರಚನೆ ಮಾಡಿದ್ದಾರೆ. ಆ ತನಿಖಾ ತಂಡ ಕೆಲಸ ಆಗಿದೆಯೋ ಏನು ಬೋಗಸ್ ಬಿಲ್ ಬರೆದಿದ್ದಾರೆ. ಕೆಲಸ ಆಗಿದ್ರೆ ಎಷ್ಟು ಕೆಲಸ ಆಗಿದೆ, 1 ಕಿಲೋಮೀಟ್ರಿಗೆ 10 ಕಿಲೋಮೀಟ್ರ್ ಕೆಲಸ ಆಗಿದೆ ಅಂತಲೂ ಬರೆದಿದ್ದಾರೆ. ಒಂದೇ ಒಂದು ಕೆಲಸಕ್ಕೆ ಸಪೋಸ್ ನಿಮಗೆ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಇವತ್ತು ವರ್ಕ್ ಆರ್ಡರ್ ಆಗುತ್ತೆ, ನಾಳೆ 2 ಕೋಟಿ ಎಕ್ಸಾಂಪಲ್, ನಾಳೆ 2 ಕೋಟಿ ಹಣಕ್ಕೆ 1,99,00,000 ಬಿಲ್ ಆಗುತ್ತೆ, 1 ಲಕ್ಷ ಬಾಕಿ ಇರುತ್ತೆ. ಸೊ ಒಂದೇ 24 ಗಂಟೆಯಲ್ಲಿ ಆ ಕೆಲಸ ಮುಗಿಸ್ಲಿಕ್ಕೆ ಸಾಧ್ಯನಾ? ಸೊ ಇಂಥ ಜಸ್ಟ್ ಒಂದು ಸಿಂಪಲ್ ಒಂದು ಉದಾಹರಣೆ ಹೇಳಿದೆ. ಇಂಥ ಅನೇಕ ಗೊಂದಲ ಗೂಡಾಗಿದೆ. ಅದಕ್ಕೆ ಒಂದು ತನಿಖಾ ತಂಡವನ್ನು ಮಾನ್ಯ ಮುಖ್ಯಮಂತ್ರಿಗಳು ರಚನೆ ಮಾಡಿದ್ದಾರೆ. ಅದು ಪರಿಶೀಲನೆ ಮಾಡಿದ ತಕ್ಷಣ ಯಾರ್ಯಾರು ಕೆಲಸ ಮಾಡಿದ್ದಾರೆ ಅವರಿಗೆಲ್ಲರಿಗೂ ಕೂಡ ದುಡ್ಡು ಬಿಲ್ ಪಾವತಿ. ನಾನು ಅವರು ಆರೋಪ ಮಾಡಿರೋದನ್ನ ನಾನು ನೋಡಲಿಲ್ಲ, ಯಾಕಂದರೆ ಮಾಧ್ಯಮದಲ್ಲಿ ತಾವೇ ಹೇಳ್ತಾ ಇದ್ರಿ. ಅವರು ಮೊನ್ನೆ ಪ್ರೆಸ್ ಮೀಟ್ ಮಾಡೋದನ್ನ ನಾನು ನೋಡಿದೆ. 3 ತಿಂಗಳಾಗಿದೆ, ನಾವು ಯಾರ ಮೇಲೂ ಆರೋಪ ಮಾಡಿಲ್ಲ, ಎಲ್ಲೂ ಕಮಿಷನ್ ದಂಧೆ ನಡೆದಿಲ್ಲ ಅಂತ ಕೆಂಪಣ್ಣವ್ರು ಪ್ರೆಸ್ ಮೀಟ್ ಮಾಡಿದ್ದನ್ನು ಮಾತ್ರ ನಾನು ನೋಡಿದ್ದೀನಿ. 4 ವರ್ಷದಿಂದ ಬಿಲ್ ಬಾಕಿ ಇದೆ. 4 ವರ್ಷದಿಂದ ಯಾರ ಸರ್ಕಾರ ಇದೆ? 4 ವರ್ಷದವರೆಗೆ ಬಿಲ್ ಯಾಕೆ ಪೆಂಡಿಂಗ್ ಇದೆ? ಯಾವ ಕಾರಣಕ್ಕೆ ಪೆಂಡಿಂಗ್ ಇದೆ? ಎಷ್ಟೋ ಸಾಲ ಮಾಡಿ ಹೋಗಿದ್ದಾರೆ ರಾಜ್ಯ ಸರ್ಕಾರ. ಬೊಕ್ಕಸ ಯಾವ ಪರಿಸ್ಥಿತಿ ಇದೆ ಅಂತ ತಮಗೂ ಗೊತ್ತಿದೆ. ಆದರೂ ಕೂಡ ಫೈನಾನ್ಸ್ ಎಕ್ಸ್ಪರ್ಟ್ ಅಂತ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರಿತೀವಿ. ಭಾಳಷ್ಟು ಚೆನ್ನಾಗಿ ಯಾವುದೇ ಒಂದು ಯೋಜನೆಗಳನ್ನ ಕತ್ತರಿ ಹಚ್ಚಿದ್ಲೆ ಯಾರಿಗೂ ಹೊರೆ ಆಗದ ಹಾಗೆ ನಾವು 5 ಗ್ಯಾರಂಟಿಯನ್ನು ಮಾಡ್ತಾಯಿದ್ದೀವಿ. ಸೊ 4 ವರ್ಷದ ಬಿಲ್ಲನ್ನು ಈಗಲೇ ಮುಗಿಸಿ ಅಂತ ಟೈಮ್ ಲಿಮಿಟ್ ಹಾಕಿದರೆ ಕೆಂಪಣ್ಣವ್ರ ಬಗ್ಗೆ ಭಾಳ ಗೌರವ ಇದೆ. ಹಿರಿಯ ಜೀವಿಗಳು, ಕಾಂಟ್ರಾಕ್ಟರ್ಗಳ ಪರವಾಗಿ ಧ್ವನಿ ಎತ್ತಲೇಬೇಕು ಅವರು. ಸೊ ಖಂಡಿತವಾಗ್ಲೂ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ನೋಡ್ತಾರೆ. ಪಬ್ಬು ಹೋಟೆಲು ರೇಡ್ ಆದರೆ ಅದಕ್ಕೆ ಸಂಬಂಧ BJP ಯಾಕೆ? BJPಯವ್ರು ಹೇಗೆ ಟಾರ್ಗೆಟ್ ಆಗ್ತಾರೆ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಪಬ್ಬು ಮತ್ತು ಬಾರ್ ಓನರ್ಸ್ BJPಯವ್ರು ಅಂತ ನಾವು ಯಾರನ್ನು ಟಾರ್ಗೆಟ್ ಮಾಡ್ತಾ ಇಲ್ಲ. ಕಾನೂನು ಚೌಕಟ್ಟಿನಲ್ಲಿ ಎಲ್ಲರೂ ಲೈಸೆನ್ಸ್ ತಗೊಂಡು ಕ್ಲಬ್ಬನ್ನು ಪಬ್ಬನ್ನು ನಡೆಸ್ತಾ ಇದ್ದರೆ ಅದಕ್ಕೆ ಟೈಮ್ ಅಂತ ಇರುತ್ತೆ. ಸೊ ಆ ಒಂದು ಚೌಕಟ್ಟಿನಲ್ಲಿ ಅವರು ಮಾಡ್ತಾಯಿದ್ರೆ ಯಾರೂ ಅದನ್ನು ವಿರೋಧ ಮಾಡೋದಿಲ್ಲ. ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಸರ್ಕಾರಕ್ಕೆ ಯಾರನ್ನೇ ಟಾರ್ಗೆಟ್ ಮಾಡುವಂಥ ಅನಿವಾರ್ಯ ಪರಿಸ್ಥಿತಿ ಕೂಡ ಇಲ್ಲ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ ಮತ್ತು ನಾವು ಈ ಒಂದು ಪ್ರಕರಣ ಆದಾಗಿನಿಂದ ಕೂಡ ನಮ್ಮ ಪೊಲೀಸ್ ಇಲಾಖೆಯವರಾಗಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು 24/7 ನಾವು ಅಲರ್ಟ್ ಆಗಿಯೇ ತನಿಖೆಯನ್ನು ಪ್ರಾರಂಭ ಮಾಡಿದ್ದೀವಿ. ಸೊ ಅದರಲ್ಲೂ ಬೇಡಿಕೆ ಇತ್ತು, CIDಗೆ SITಗೆ ಅಂತ ಎಲ್ಲ ಬೇಡಿಕೆ ಇತ್ತು. ಸೊ ಮಾನ್ಯ ಮುಖ್ಯಮಂತ್ರಿಗಳು CID ಕೊಟ್ಟಿದ್ದಾರೆ. ಭಾಳಷ್ಟು ಕುಲಂಕುಷವಾಗಿ ಅವರು ಕೂಡ ಬಂದಿದ್ದರು. CID ತಂಡ ಕೂಡ ಬಂದು ಕಾಲೇಜ್ಗೆ ಭೇಟಿ ಕೊಟ್ಟಿದೆ. ಹುಡುಗಿರ ಹತ್ರ ಮಾತುಕತೆ ಕೂಡ ಮಾಡಿದ್ದಾರೆ. ಸೊ ತನಿಖೆ
ಒಂದು ಪ್ರಗತಿಯ ಹಂತದಲ್ಲಿ ಇದ್ದಾಗ ಎಲ್ಲಿದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ.